ಹಾಯ್ ವೆಲ್ಕಮ್ ಬ್ಯಾಕ್ ನಮ್ಮನಿ ಪುಟ್ಟದ ಹೊರಕಾಣಿಕೆ ಬೋಂದೊಂದು ಹಂಚಿ ಬೈದ ಹೊರಕಾಣಿಕೆ ಮತ್ತು ಅಭಿರಸ ಇತ್ತು ಎದುರ್ಲ ಫುಲ್ ಬ್ಲಾಕ್ ಉಂಟು ಮಸ್ತ್ ರಶ್ ಇಲ್ಲ ಇದು ಬಲೆ ದೇವಸ್ಥಾನ ಹಂಚಿ ಮತ್ತು ಹೋದು ಹೊರಕಾಣಿಕೆ ಮತ್ತು ತೂವೊಂದು ಬರ್ತದೆ.
ಸಂದರ್ಶಿಸಿದಂತಹ ಎಲ್ಲ ಭಕ್ತಮಾಂಸಗಳು ದಯವಿಟ್ಟು ಗಮನಿಸಿ ತಮ್ಮ ಹೊರಕಾಣಿಕೆಯನ್ನು ನಾವು ಸ್ವೀಕರಿಸಿದಾಗ ತಮಗೆ ಪ್ರಸಾದ ಅಲ್ಲಿ ಲಭ್ಯವಿದೆ. ಆ ಪ್ರಸಾದವನ್ನು ನಾವು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮತ್ತು ದೇವಸ್ಥಾನ ಹಂಚ್ಬೋದು ಮತ್ತು ಹೊರಕಾಣಿಕೆ ದೀಪನ ಹಂಚಿ ಬರ್ತಾ ಸ್ವಲ್ಪ ಬಲೆ ಆಮೇಲೆ ಹೊರಕಾಣಿಕೆ ಮತ್ತು ದೀವನದಲ್ಲಿ ಬಲೆ ತಗೊಂಬರ್ಕ ಇದೇ ಸೈಡ್ ಯಾರು ಫುಲ್ ರಶ್ ಉಂಟು ಬಲೆ ಹಂಚಬೇಕು. Italiana ನಮ್ಮ ಗಾಡಿ ಮಿನಿಮಮ್ ಎನ್ಮಾರ್ ಮಾಡ್ತಾರೆ ಲಾಸ್ಟ್ ಈಚೆ ಸೈಡ್ ಫುಲ್ಲು ತರಕಾರಿ ತೂವಲ್ಲಿ. ಹೊರಕಾಣಿಕೆಗಳಿರತಕ್ಕಂಥ ಎಲ್ಲ ತರಕಾರಿಗಳನ್ನು ಶೀಘ್ರವಾಗಿ ಇಟ್ಟು ಮತ್ತು ತರಕಾರಿಗಳನ್ನು ಇಳಿಸಲಿಕ್ಕೆ ಇಲ್ಲ ಅಂತ ಹೇಳುವ ಒಂದು ಸೂಚನೆ ಬಂದಿದೆ. ದಯವಿಟ್ಟು ಗಮನಿಸಬೇಕು. ಎಲ್ಲರೂ ನಾವೆಲ್ಲ ಒಂದು 5 ಬಾಗಿಲನ್ನು ಹಾಕೊಂಡಿದ್ದೇವೆ. ಆದರೆ ನಾವು ಆಚರಿಸಿ ತಿಳಿಸೋದು ದಯವಿಟ್ಟು ಗಮನಿಸಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡಬೇಕು. ಸರ್ಕಾರಕ್ಕೆ ನೀವು ಕೊಂಡೊಯ್ಯುವ ಅಂತ ಕೊಡ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿ ಎಲ್ಲ ಗಮನಿಸೋದು ಯಾರು ಅಲ್ಲಿ ಸುಮ್ಮನೆ ಅಂದರೆ ಯಾವುದೇ ಕೆಲಸ ಇಲ್ಲದೆ ಇದ್ರೆ ದಯವಿಟ್ಟು ಸರ್ಕಾರವನ್ನು ವಾಹನ ಉಳಿಸಲು ಸಹಕರಿಸಬೇಕು. ಅಲ್ಲಿ ವಾಹನಗಳಿಂದ ವಸ್ತುಗಳನ್ನು ಉಳಿಸಲಿಕ್ಕೆ ಶಿವನಿಗೆ ಉದಾಹರಣೆ ಇರುತ್ತದೆ.
ವಾಹನಗಳನ್ನು ನಿಲ್ಲಿಸಿ ವಾಹನದ ವಸ್ತ್ರ ನಿಲ್ಲಿಸಬೇಕು. ಶೀಘ್ರವಾಗಿ ನಾವು ಕೆಲಸ ಮಾಡಬೇಕು ನಮಗೆ ಕಷ್ಟ ಆಗ್ತದೆ. ದಯವಿಟ್ಟು ಇಷ್ಟು ದಿನ ಅದರ ಹತ್ತಿರದಲ್ಲಿ ನೀವು ಸಹಕರಿಸಿದ್ರಿಂದ ಇವತ್ತು ಒಂದು ತುಂಬ ಆನಂದವಾಗಿದ್ದಾರೆ. ದಯವಿಟ್ಟು ಅಲ್ಲಿ ಮನುಷ್ಯರಿಗೆ ಸೂಚನೆಗಳನ್ನು ಕೊಡಬೇಕು. गाड़ी चला गाड़ी
ಸ್ವಲ್ಪ ಹೊರಗಾಣಿಕೆ ಮತ್ತು ಟೀ ಹಾಕಿದ್ರು ದೇವಸ್ಥಾನ ಲೈ ಮತ್ತು ತಿಂದಿದ್ದು ಬರ್ತಾం ಅక్కడ ಮೊನ್ನ ಲೈಟ್ ಬರೋ ಶಾಲೆ ಮತ್ತು ಲೈಟ್ ಬರೋ ಶಾಲೆ ಹೋಗೋದಂದ್ರೆ ಒಂದು ಹೋಗಿ ಬರ್ತೀನಿ ಮತ್ತು ಗಾಡಿ ಮಸ್ತ್ ದೂರ ಪಾರ್ಕಿಂಗ್ ಎರಡು ಮುಟ್ಟ ನೋಡ್ಕೊಂಬೋದು ರೋಡ್ದ ಲೈಟಿಂಗ್ ಮತ್ತು ತುಲೆ ಹೊರಗಾಣಿಕೆ ನಲ್ಲ ಉಲ್ಲಾಯ್ಕೆ ಅನ್ನೋದಾಗ್ತದೆ ನಲ್ಲ ಮಸ್ತ್ ಗಾಡಿಯಲ್ಲ ನಾನು ಕೂಡ ಎಲ್ಲೆಲ್ಲ ಉಂಟಿದೆ ಹೊರಗಾಣಿಕೆ ಸ್ವಲ್ಪ ನಮನ ಸೈಡ್ದ ಹೊರಗಾಣಿಕೆ ಎಲ್ಲೇ ಕನಾರೆ ಭಯ್ಯ 7 ಗಂಟೆದ ಗೋಲ್ಡ್ ಎಲ್ಲದಲ್ಲ ಬ್ಲಾಗ್ ಅಣ್ಣ ಮಲ್ಪ ನಮ್ಮ ಇದನ್ನು ಸ್ವಲ್ಪದ ಪ್ರೋಗ್ರಾಮ್ ಮತ್ತು ಎಲ್ಲದಕ್ಕೂ ಸ್ಟಾರ್ಟ್ ಆಗುತ್ತೆ ಸ್ಟೇಜ್ ಪ್ರೋಗ್ರಾಮು ಪೂರ ಇನ್ನು ಪೂಜೆ ಪೂರ ಮಾತ್ರ ಎಲ್ಲೇ ಬೇಕಾ ಈ ಬ್ಲಾಗ್ ನಿಕ್ಲಿಕ್ಕೆ ಇಷ್ಟ ಆಗಿತ್ತು ನೆಕ್ಸ್ಟ್ ಬ್ಲಾಗ್ ಸಿಕ್ಕರೆ ಟೇಕ್ ಕೇರ್ ಬಾಯ್